नमः हरिः ॐ गणानां त्वा गणपतिं हवामहे कविं कवीनामुपमश्रवस्तमं ज्येष्ठराजं ब्रह्मणां ब्रह्मणस्पदान शृण्वं नोतिविश्रीरसादनं श्रीविघ्नेश्वराय नमः प्रणो देवी सरस्वती वाजेर्भिर्वाजिनीवते धेदापवित्र्यवत् संसरस्वत्यै नमः इदं विष्णुर्विचक्रमे प्रेदानि ददे पदं सवूढवस्य वासुरे विष्णवे नमः देवीं वाचमजनयन्त देवाः तां विश्वरूपा प्रशोदन्ति सा नो मन्त्रेशमूर्जन्द्वहानां धेनुर्वागस्वानुपसुष्टुदयितु देव्यै नमः भास्कराय विद्महे मद्युतिकराय धीमहि तन्नो आदित्य प्रचोदयात् सूर्याय नमः तत्पुरुषाय विद्महे महादेवाय धीमहि तन्नो रुद्र प्रचोदयात् रुद्राय नमः शङ्खादिचापशरभिन्नकरान्तनेत्रां दिग्मेतराङ्कुशलजा विलसत्क्रीडां सिंहस्थितां ददुरसिद्धनतां च दुर्गां दूर्वान्निभां दुरितवर्गरां नमामि उमामहेश्वर्यै नमः प्रार्थनां समर्पयामि। ತಾಯಿಯ ಸನ್ನಿಧಾನದಲ್ಲಿ ಭಕ್ತಿ ಶ್ರದ್ಧಾಪೂರ್ವಕವಾಗಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳುವಂಥದ್ದು. ಮೊದಲಿಗೆ ಕ್ಷೇತ್ರದಲ್ಲಿರತಕ್ಕಂಥ ಮಹಾಗಣಪತಿಯನ್ನು ಸ್ಮರಣೆ ಮಾಡಿಕೊಂಡು ಆ ತಾಯಿಯ ಸಪರಿವಾರ ದೈವದೇವರುಗಳನ್ನು ಮನಸ್ಸಿನಲ್ಲಿ ಸ್ಮರಣೆಯನ್ನು ಮಾಡಿಕೊಂಡು ಗ್ರಾಮದೇವರಾದ ಸೋಮನಾಥನನ್ನು ಮನಸ್ಸಿನಲ್ಲಿ ಸ್ಮರಣೆಯನ್ನು ಮಾಡಿಕೊಂಡು ಆ ತಾಯಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳುವಂಥದ್ದು. ತಾಯಿ ನಮಗೆ ಸೂಚನೆಯನ್ನು ಕೊಟ್ಟ ಹಾಗೆ ಆ ತಾಯಿಯ ಅಷ್ಟಬಂಧ ಬ್ರಹ್ಮಕಲಶವನ್ನು ತಂತ್ರಿವರ್ಯರ ನಿರ್ದೇಶನದಲ್ಲಿ ನಾವು ಸಂಕಲ್ಪ ಮಾಡಿಕೊಂಡಿದ್ದೇವೆ. ಅದಕ್ಕೆ ಬೇಕಾಗಿ ತಾಯಿಯ ಊರಿನ ಭಕ್ತರು ಪರ ಊರಿನ ಭಕ್ತರುಗಳಿಗೆ ಆ ಒಂದು ವಿಷಯವನ್ನು ಮುಟ್ಟಿಸುವುದಕ್ಕೆ ಬೇಕಾಗಿ ಆಮಂತ್ರಣ ಪತ್ರಿಕೆಯನ್ನು ಇವತ್ತಿನ ದಿವಸ ಆ ತಾಯಿಯ ಪಾದಕಮಲದಲ್ಲಿ ಇಟ್ಟು ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಇದ್ದೇವೆ. ಸಂಕಲ್ಪ ಮಾಡಿಕೊಂಡಂಥ ಬ್ರಹ್ಮಕಲಶ ಅಷ್ಟಬಂಧ ಬ್ರಹ್ಮಕಲಶ ಕಾರ್ಯವನ್ನು ಒಳ್ಳೆಯ ರೀತಿಯಿಂದ ಮಾಡಿಕೊಳ್ಳುವಂಥ ಯೋಗ ಭಾಗ್ಯಗಳು ನಮ್ಮೆಲ್ಲರಿಗೆ ಪ್ರಾಪ್ತಿಯಾಗಬೇಕು. ಅದೇ ರೀತಿ ಮಾಡಿಕೊಂಡಂಥ ಅಷ್ಟಬಂಧ ಬ್ರಹ್ಮಕಲಶದಿಂದ ಆ ಬಿಂಬದಲ್ಲಿ ವಿಶುದ್ಧ ಸಾನ್ನಿಧ್ಯ ಅಭಿವೃದ್ಧಿಯಾಗುವುದರೊಂದಿಗೆ ಮುಂದಿನ ದಿನಗಳಲ್ಲಿ ಈ ಕ್ಷೇತ್ರ ಆ ಭಾನುಮಂಡಲದಲ್ಲಿ ಹೇಗೆ ಆ ಸೂರ್ಯ ಪ್ರಕಾಶಮಾನವಾಗಿ ಬೆಳಗುತ್ತಾನೋ ಅದೇ ರೀತಿ ಈ ಕ್ಷೇತ್ರವು ಈ ಭೂಲೋಕದಲ್ಲಿ ಬೆಳಗುವ ಹಾಗೆ ನಮಗೆ ಆ ತಾಯಿ ಬೆಳಗುವ ಹಾಗೆ ಆ ಒಂದು ಅನುಗ್ರಹ ಮಾಡಿಕೊಡಬೇಕು. ಅದೇ ರೀತಿ ಮಾಡಿಕೊಳ್ಳುವಂಥ ಅಷ್ಟಬಂಧ ಬ್ರಹ್ಮಕಲಶವನ್ನು ಒಂದೇ ಮನಸ್ಸಿಂದ ಒಗ್ಗಟ್ಟಿನಿಂದ ಮಾಡಿಕೊಳ್ಳುವಂಥ ಯೋಗಭಾಗ್ಯವನ್ನು ಈ ಒಂದು ಆಮಂತ್ರಣ ಪತ್ರಿಕೆಯನ್ನು ಮೂಲೆಗೆ ತಲುಪಿಸುವಂಥ ಸಂದರ್ಭದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳು ಬಾರದ ಹಾಗೆ ಯಾರ್ಯಾರಿಗೆ ಯಾವ ರೀತಿ ಆ ಒಂದು ಆಮಂತ್ರಣ ಪತ್ರಿಕೆಯನ್ನು ತಲುಪಿಸಬೇಕು ಎಂಬುದನ್ನು ಆ ತಾಯಿ ನಮ್ಮ ಅಂತರಾಳದಲ್ಲಿ ನಿಂತು ಸದಾಕಾಲ ನಮಗೆ ನಿರ್ದೇಶನವನ್ನು ಕೊಟ್ಟು ಈ ಒಂದು ಬ್ರಹ್ಮಕಲಶದ ಕಾರ್ಯಕ್ಕೆ ಬೇಕಾದಂಥ ಧನಾಕರ್ಷಣೆಯನ್ನು ಸಹ ಆ ತಾಯಿ ಆಗುವ ಹಾಗೆ ಅನುಗ್ರಹ ಮಾಡಿಕೊಟ್ಟು ಆ ತಾಯಿಯಲ್ಲಿ ಪ್ರಾರ್ಥನೆಯನ್ನು ಮಾಡುವುದು. ಹಿಂದೆ ಈ 14 ವರ್ಷದ ಹಿಂದೆ ಈ ಒಂದು ಸ್ಥಳದಲ್ಲಿ ನಾನಿದ್ದೇನೆ ಎಂಬುದನ್ನು ಇಲ್ಲಿಯ ಜನರಿಗೆ ಗೊತ್ತುಪಡಿಸಿ ಎಲ್ಲರಿಂದ ಆ ಪ್ರತಿಷ್ಠಾಪನಾ ಕಾರ್ಯವನ್ನು ಮಾಡಿಸಿಕೊಂಡು ಇಷ್ಟೊಂದು ದೊಡ್ಡ ಕ್ಷೇತ್ರವಾಗಿ ಈಗ ಬೆಳಗಿದೆ. ಹಾಗೆ ಮುಂದೆಯೂ ಸಹ ಒಳ್ಳೆಯ ರೀತಿಯಲ್ಲಿ ಆ ಕ್ಷೇತ್ರ ಬೆಳಗಬೇಕು. ಅದಕ್ಕಿರತಕ್ಕಂಥ ಯಾವುದೇ ರೀತಿಯ ತಾಟಸ್ಥ್ಯಗಳಿದ್ದಲ್ಲಿ ಅದೆಲ್ಲ ಆ ತಾಯಿ ನಿವಾರಣೆ ಮಾಡಿಕೊಡಬೇಕು. ಇವತ್ತಿನ ದಿವಸ ಆಮಂತ್ರಣ ಪತ್ರಿಕೆಯ ಬಿಡುಗಡೆಯ ಮುಹೂರ್ತ ಸುಲಗ್ನವಾಗಿ ಈ ಒಂದು ಸುಲಗ್ನದ ಕಾರಣದಿಂದಲಾಗಿ ಕ್ಷೇತ್ರಕ್ಕೆ ಆ ಧನಾಕರ್ಷಣೆ ಆ ಸಂಪತ್ತು ಹರಿದು ಬರುವ ಹಾಗೆ ಆ ತಾಯಿ ಅನುಗ್ರಹ ಮಾಡಿಕೊಡುವೊಂದಿಗೆ ಅದರೊಟ್ಟಿಗೆ ಜನಾಕರ್ಷಣೆಯನ್ನು ಮಾಡಿಕೊಟ್ಟು ಆ ತಾಯಿಯ ಸಂಪೂರ್ಣ ರಕ್ಷೆಯನ್ನು ಕ್ಷೇತ್ರದ ಎಲ್ಲ ಭಕ್ತರುಗಳ ಮೇಲೂ ವಿಶೇಷವಾಗಿ ಈ ಒಂದು ಕೆಲಸವನ್ನು ಮಾಡುವಂಥ ಎಲ್ಲ ಆಡಳಿತ ಕಮಿಟಿಯವರು, ಅರ್ಚಕ ವರ್ಗದವರು, ಸ್ವಯಂ ಸೇವಕ ವರ್ಗದವರಿಗೂ ಸಹ ಆ ತಾಯಿ ಹೇಗೆ ಮಾಡಬೇಕು ಎಂಬುದನ್ನು ನಿರ್ದೇಶನವನ್ನು ಕೊಡಬೇಕು ಎಂಬುದಾಗಿ ತಾಯಿಯ ಸನ್ನಿಧಾನದಲ್ಲಿ ಭಕ್ತಿ ಶ್ರದ್ಧಾಪೂರ್ವಕವಾಗಿ ಮಾಡಿಕೊಳ್ಳತಕ್ಕಂಥ ಪ್ರಾರ್ಥನೆ. ಉಮಾಮಹೇಶ್ವರಿ ನಮಃ ಸೋದಿಷ್ಟ ಪ್ರಾರ್ಥನಾಂ ಸಮರ್ಪಯಾಮಿ. ಎಲ್ಲರೂ ಅಕ್ಷತವನ್ನು ಹಾಕಿ ನಮಸ್ಕಾರ ಮಾಡಿ.
ಶಿವಮೊಗ್ಗ ಕ್ಷೇತ್ರದ ಬ್ರಹ್ಮೋತ್ಸವದ ಆಮಂತ್ರಣ ಪತ್ರಿಕೆಗಳ ಸಮಾರಂಭದ ವೈದ್ಯಕೀಯ ನಮ್ಮ ಭಗವದ್ಭಕ್ತರಿಗೆ ಕ್ಷೇತ್ರ ಭಕ್ತಿಪೂರ್ವಕ ಸ್ವಾಗತ ಮಾಡಿದ್ದಾರೆ. ಈ ಕಾರ್ಯಕ್ರಮದ ವೇದಿಕೆಗೆ ನಮ್ಮ ಕ್ಷೇತ್ರದ ಆರೋಗ್ಯ ಪಕ್ಷದ ಯಜ್ಞಶೇಖರ್ ಧನ್ಯವಾದ ಆಶೀರ್ವಾದ ಅದರಲ್ಲಿ ಭಾರತದ ಪ್ರಧಾನ ಮಂತ್ರಿ ದಿನೇಶ್ ಕೆ ಅವರ ಬ್ರಹ್ಮೋತ್ಸವ ಸಮಿತಿಯ ಅಧ್ಯಕ್ಷರ ಸನ್ಮಾನ್ಯ ಸತೀಶ್ ಕುಂಪಲ, ಗೌರವ ಸಲಹೆಗಾರರ ಸನ್ಮಾನ್ಯ KT ಸುವರ್ಣ, ಭಕ್ತೇಶ್ವರ ರಘುರಾಮ್ ಶೆಟ್ಟಿ, ಅದೇ ರೀತಿ ಸೇವಾ ಸಮಿತಿ ಗೌರವಾಧ್ಯಕ್ಷರ ಸುರೇಂದ್ರ ನಾಯ್ಕ್, ಈ ಬ್ರಹ್ಮೋತ್ಸವದ ಕಾರ್ಯಾಧ್ಯಕ್ಷರ ಸಾಮಾನ್ಯ ಸುರೇಶ್ ಭಟ್ಟಾಗರ, ಅದೇ ಕಡೆ ಜಿತೇಂದ್ರ ಶೆಟ್ಟಿ ತಲಪಾಡಿಗುತ್ತು, ಕೃಷಕ ರೆಡ್ಡಿ, ಮುಕ್ತೇಶ್ವರ, ನಿರ್ಮಲಾ ಕುಂಜಮ್ಮು, ಸೇವಾ ಸಮಿತಿ ಅಧ್ಯಕ್ಷ ದಿನೇಶ್ ನಾಯ್ಕ್ ಅಲ್ಲಿಗೆ, ಅದೇ ಕಡೆ ಕಾಪಿಗಾಡ್ ಗೋಡಬೆಟ್ಟ ಮತ್ತು ದೇವಸ್ಥಾನದ ಪ್ರಶಾಂತ್ ಕಾಪಿಗಾಡ್, ವೈದಿಕ ಸಮಿತಿಯ ಪ್ರಮುಖರಾದ ಕಿಶೋರ್ ಭಟ್ ದೋಷಿಪಾಡಿ, ಕ್ಷೇತ್ರದ ಪ್ರಧಾನ ಅರ್ಚಕ ಪರಮೇಶ್ವರ ಜೋಶಿ, ಬ್ರಹ್ಮೋತ್ಸವದ ಪ್ರಧಾನ ಕಾರ್ಯದರ್ಶಿ ಗೋಪಿನಾಥ್ ಕಾಪಿಗಾಡ್. ಇನ್ನು ನಮ್ಮ ಫೆಬ್ರವರಿ 11 8ನೇ ತಾರೀಕು ಮಟ್ಟ ಜಾತ್ರೆ ಮತ್ತು ಈ ಒಂದು ಬ್ರಹ್ಮೋತ್ಸವದ ವೈದಿಕ ಸಾಂಸ್ಕೃತಿಕ ಧಾರ್ಮಿಕ ಕಾರ್ಯಕ್ರಮದ ಆಮಂತ್ರಣ ಪತ್ರಿಕೆಗಳ ಬಿಡುಗಡೆ ಈ ಒಂದು ಕಾರ್ಯಕ್ರಮಗಳು ನಾವು ಕೂಡ ಇಲ್ಲಿ ಬಾರಂಜಿ ಉಲ್ಲಾಸ ಹುಮ್ಮಸ್ಸಲ್ಲಿ ಕ್ಷೇತ್ರದ ಬ್ರಹ್ಮೋತ್ಸವವನ್ನು ಯಶಸ್ವಿತ ದೃಷ್ಟಿಕೋನ ನಮ್ಮ ಕೂಡ ಸೇರಿದ ಇವರಿಗೆ ಬ್ರಹ್ಮೋತ್ಸವ ಸಮಿತಿಯ ಕೂಡ ಸದಸ್ಯರ ಸ್ವಾಗತದೊಟ್ಟಿಗೆ ಈ ವೇದಿಕೆಗಳ ಕುರಿತು ನಮ್ಮ ಕ್ಷೇತ್ರದ ಆರೋಗ್ಯ ಪಕ್ಷದ ನಿರ್ದೇಶಕರಿಗೆ ಆತ್ಮೀಯ ಸ್ವಾಗತ ಹೊಂದಿದ್ದಾರೆ. ಬ್ರಹ್ಮೋತ್ಸವ ಸಮಿತಿಯ ಅಧ್ಯಕ್ಷರಾದ ಸತೀಶ್ ಕುಮಾರ್ಗೆ ಆತ್ಮೀಯ ಸ್ವಾಗತ ಹೊಂದಿದ್ದಾರೆ. ಅದೇ ಕಡೆ ಪ್ರಧಾನ ಕಾರ್ಯದರ್ಶಿ ಆರೋಗ್ಯ ದಿನೇಶ್ ಕೆ ಅವರ ಆರೋಗ್ಯ ಆತ್ಮೀಯ ಸ್ವಾಗತ ಹೊಂದಿದ್ದಾರೆ. ಹಿರಿಯರು ಮುಖ್ಯಸ್ಥರ ಈಶ್ವರ ಆರೋಗ್ಯ ಆತ್ಮೀಯ ಸ್ವಾಗತ ಹೊಂದಿದ್ದಾರೆ. ಅದೇ ಕಡೆ ಈ ಬ್ರಹ್ಮೋತ್ಸವ ಸಮಿತಿಯ ಕಾರ್ಯಾಧ್ಯಕ್ಷರು ಸುರೇಶ್ ಭಟ್ ಅವರು ಆರೋಗ್ಯ ಆತ್ಮೀಯವನ್ನು ಸ್ವಾಗತ ಹೊಂದಿದ್ದಾರೆ. ಬ್ರಹ್ಮೋತ್ಸವ ಸಮಿತಿಯ ಗೌರವ ಸಲಹೆಗಾರ KT ಸುವರ್ಣ ಆರೋಗ್ಯ ಆತ್ಮೀಯವನ್ನು ಸ್ವಾಗತ ಹೊಂದಿದ್ದಾರೆ. ಅದೇ ಕಡೆ ಮುಕ್ತೇಶ್ವರ ನಿರ್ಮಲಾ ಕುಂಜಮ್ಮು ಆರೋಗ್ಯ ಆತ್ಮೀಯ ಸ್ವಾಗತ ಹೊಂದಿದ್ದಾರೆ. ಅದೇ ಕಡೆ ಕೃಷಕ ರೆಡ್ಡಿ ಮುಖ್ಯ ಆರೋಗ್ಯ ಆತ್ಮೀಯ ಸ್ವಾಗತ ಹೊಂದಿದ್ದಾರೆ. ಜಿತೇಂದ್ರ ಶೆಟ್ಟಿ ತಲಪಾಡಿಗುತ್ತು ಆರೋಗ್ಯ ಆತ್ಮೀಯ ಸ್ವಾಗತ ಹೊಂದಿದ್ದಾರೆ. ಅದೇ ಕಡೆ ಪ್ರಶಾಂತ್ ಕಾಪಿನ ಆರೋಗ್ಯ ಆತ್ಮೀಯ ಸ್ವಾಗತ ಹೊಂದಿದ್ದಾರೆ. ಈ ಕ್ಷೇತ್ರದ ಪ್ರಧಾನ ಸಚಿವ ಸನ್ಮಾನ್ಯ ಪರಮೇಶ್ವರ ಜೋಶಿ ಆರೋಗ್ಯ ಆತ್ಮೀಯ ಸ್ವಾಗತ ಹೊಂದಿದ್ದಾರೆ. ಅದೇ ಕಡೆ ವೈದಿಕ ಸಮಿತಿಯ ಪ್ರಧಾನ ಸಂಚಾಲಕರಾದ ಕಿಶೋರ್ ಭಟ್ ಆರೋಗ್ಯ ಆತ್ಮೀಯ ಸ್ವಾಗತ ಹೊಂದಿದ್ದು, ಗೋಪಿನಾಥ್ ನಮ್ಮ ಸೇವಾ ಸಮಿತಿ ಅಧ್ಯಕ್ಷ ದಿನೇಶ್ ನಾಯ್ಕ್ ಅಲ್ಲಿಗೆ ಆರೋಗ್ಯ ಆತ್ಮೀಯ ಸ್ವಾಗತ ಹೊಂದಿದ್ದು, ಇವರಲ್ಲಿ ಪ್ರಮುಖೋತ್ಸವ ಇದಕ್ಕೆ ಪ್ರಾಸ್ಪರಿಕೆ ನಮ್ಮ ಪ್ರಧಾನ ಕಾರ್ಯದರ್ಶಿ ಗೋಪಿನಾಥ್ ಕಾಪಿಗಾಡ್ ಕೊಂಡರು ಅಂದಿಸವಂತೂ ವೇದಿಕೆ ಮಾತ ಗಣ್ಯಕ್ಕೆ ಹೃದಯದ ಧನ್ಯವಾದ ಅರ್ಪಣೆ ಮಾಡ್ಕೊಂಡು ಇದೊಂದು ಪುಣ್ಯ ದೇವತಾ ಕಾರ್ಯ ಇಲ್ಲಿ ನಮ್ಮ ಅಪ್ಪನ ಅಷ್ಟಬಂಧ ಬ್ರಹ್ಮಕಲಶೋತ್ಸವದ ಆಮಂತ್ರಣ ಪತ್ರಿಕೆದ ಬಿಡುಗಡೆದ ಶುಭ ಸಂದರ್ಭದ ಮಾತೆಲ್ಲ ಒಟ್ಟಿಗೆ ಸೇರ್ತಲ್ಲ. ನನಗೆ ಇನ್ನೇನು ಬೊಕ್ಕ ನಮ್ಮ ಪೂರ್ಣ ಪ್ರಮಾಣದ ಕೆಲಸ ಕಾರ್ಯ ಈ ಕ್ಷೇತ್ರದ ಇನ್ನೇನು ಬೊಕ್ಕ ಮಾತೆಯಲ್ಲ ಈ ಬ್ರಹ್ಮಕಲಶ ಸೇವಾ ಸಮಿತಿ ಮಾತ ಸಮಿತಿಯಲ್ಲಿ ಒಗ್ಗೂಡುಗೊಳಿಗೆ ಈ ಕಾರ್ಯಕ್ರಮ ನನ್ನ ನೆರವೇರಬಹುದು. ಅಂಚನೆ ಇದ್ದೇ ನಮ್ಮ ದೇವಸ್ಥಾನಕ್ಕೆ ಕೆಲವು ಕೆಲಸ ಕಾರ್ಯ ಪೂರ್ಣ ಆಗ್ತದೆ. ಹೊರಚಂಡಿ ನೀರ್ತ ಮಲ್ಲ ಹೊರ ಸಮಸ್ಯೆದ ನೀರ್ತ ವ್ಯವಸ್ಥೆದ ಮಲ್ಲ ಕೆಲಸ ಆಗ್ತದೆ. ಕಮಿಟಿಯಲ್ಲಿ 5 ಲಕ್ಷದ ಬಿದ್ದ ಆ ಕೆಲಸ ಕಾರ್ಯ ಆಗ್ತದೆ. ದೇವರ ಭದ್ರತಾ ಕೊಠಡಿ ಕೆಲಸ ಕಾರ್ಯ ಆಗ್ತದೆ. ಅರ್ಚಕರ ಸ್ಥಾನಕ ಅಂಚನೆ ಗುಡಿಗೆ ಗೋಪುರದ ಉಳೈ ಕಲ್ಲಾಸನ ಕೆಲಸ ಅಂಚೆ ಕೆಲವು ಕೆಲಸ ಪೂರ್ಣ ಆಯ್ತು. 15 ಲಕ್ಷ ಇದು ನಮ್ಮ ಈ ಕೆಲಸ ಕಾರ್ಯಕ್ಕೆ ಖರ್ಚು ಮಾಡಿದ್ರಲ್ಲ. ನನಗೆ ಈ ದೇವರ ಕಾರ್ಯಕ್ಕೆ ಮಲ್ಲ ಜನದ ಸಹಾಯ ಹಸ್ತಾವದು ಪೂರ್ಣ ನೀರು ಪಕ್ಕ ಆ ಕೆಲಸ ಕಾರ್ಯಕ್ಕೆ ನಮ್ಮ ಚಾಲನೆ ಕೊಡ್ತಲ್ಲ. ಅಪ್ಪೆ ಉಮಾಮಹೇಶ್ವರನ ಆಶೀರ್ವಾದ ಬರ್ಪಣೆ ಆ ಕೆಲಸ ಕಾರ್ಯ ಪೂರ್ಣ ಆಗ್ತದೆ. ಈ ಸಾನ್ನಿಧ್ಯ ಶಕ್ತಿದ ಅಪ್ಪನ ಆಶೀರ್ವಾದ ಈ ಸಾನ್ನಿಧ್ಯ ಶಕ್ತಿ ಮೂಜಿ ದಿಕ್ಕಿಗಳ ಬೆಳಗುವಂತೆ ಅವರನ್ನು ಪಡೆದು ಈ ಕಾರ್ಯಕ್ರಮ ಒಳ್ಳೆ ನಡ್ಕೊಂಡು ಪಡೆದು ಹೃದಯದ ಪ್ರಾರ್ಥನೆ ಮಾಡಿಬಿಟ್ಟು ಮಾತರಿಗಳ ವಂದನೆ ನಡೆಸ್ಕೊಂಡು ಎಲ್ಲರ ಪಾತ್ರ ಮಾಡ್ತಾರೆ. ಈ ಒಂದು ಸಭೆಗೆ ಬಯಸಿದ ನಮ್ಮ ಬ್ರಹ್ಮೋತ್ಸವ ಸಮಿತಿಯ ಪೂರ ಸಂಚಾಲಕರ ಅಧ್ಯಕ್ಷರ ಸ್ವಾಗತ ಬಂದೊಂದು ಮಾಧ್ಯಮ ಬಂಧುಗಳಿಗೆ ಸ್ವಾಗತ ಬಂದೊಂದು ತುಂಬ ಒಂದು
ಸತೀಶ್ ಅಣ್ಣೆ రెండు ಪಾತ್ರ ಬಕಾಯಿನ ಶೇಖರ್ ಸನ್ಮಾನ್ಯ ನಮ್ಮ ಕ್ಷೇತ್ರ ಆಡಳಿತ ಕ್ಷೇತ್ರ ಯಜಶೇಖರ್ ದಿವ್ಯಾಸ್ತ್ರ ಗಣಪರಡು మీకు ఫోరాకి కొంచెం కరా కూడా ಕ್ಷೇತ್ರದ ಮುಕ್ತೇಶ್ವರ ಕೂಡ ಸಲಹೆ ಪ್ರಪಂಚನ ಹಿರಿಯರು ಈ ಕ್ಷೇತ್ರದ ಮುಕ್ತೇಶ್ವರ ಸನ್ಮಾನ್ಯ ಈಶ್ವರರಾವ್ ಈ ಕಾರ್ಯಕ್ರಮದ ಬಗ್ಗೆ ಎರಡು ಮಾತ್ರ ಮಾಡ್ತಿದ್ದರು. ಕ್ಷೇತ್ರದ ನೆಲೆಯಾದ ಇವ್ರದ ಮಾತ್ರ ಭಕ್ತರ ಕಷ್ಟವನ್ನು ಪರಿಹಾರ ಮಾಡ್ತಿ ಎಂಗಿನ ಕಾಪಾಡಿ ರಕ್ಷಣೆ ಮಾಡ್ತಿದ್ದ ಅಪ್ಪ ಉಮಾಮೇಶ್ವರ ಪಾದವನ್ನು ಸಾಷ್ಟಾಂಗ ಪ್ರಣಾಮ ಸಲ್ಲಿಸಿದರು. ಈ ಕ್ಷೇತ್ರದ ಮಾತ್ರ ಕಾರ್ಯ ಸಮಿತಿ ಕ್ಷೇತ್ರದ ಆಡಳಿತ ಮುಕ್ತೇಶ್ವರ ನೇತ್ರ ಸೆಕ್ಟದ ಕ್ಷೇತ್ರದ ಬ್ರಹ್ಮಕಲಶ ಅಧ್ಯಕ್ಷರು ಮಾತ್ರ ಪದಾಧಿಕಾರಿಗಳು ಎಲ್ಲ ಹಿರಿಯರ ಸುರೇಂದ್ರ ನಾಯ್ಕರು ಮಾತಿನ ಪ್ರಶ್ನೆಗಳಿಗೆ ಪದಾಧಿಕಾರಿಗಳಿಗೆ ಉಳಿದ ಮಾತ ಭಕ್ತರಿಗೆಲ್ಲ ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸಿ ನ್ಯಾಯ ಬಂದಾಗ 14 ವರ್ಷದ ತುಂಬು ಈ ಕ್ಷೇತ್ರ ನಿರ್ಮಾಣ ವಾರೀತಿ ಆತನ ಬಂದು ನಂಗೆ ಏನೇನೋ ಬಾರಿ ನಂಗೆ ಮಾತ್ರ ಕಷ್ಟ ಗೊತ್ತಿದ್ದಿ ಆ ರೀತಿ ಆತನ ನ್ಯಾಯಬಲ್ಲ ಎಂಟು ಮಕ್ಕಳಿನಂತೆ ಅಪ್ಪ ಎದುರು ಹೊತ್ತು ಮಲ್ಪದ ಈ ರೀತಿಯ ಕೆಲಸ ಮಾಡ್ತಾರ ಕಾರಣ ಅಪ್ಪ ಉಮಾಮೇಶ್ವರ ನ್ಯಾಯ ಬಂದಾಗ ಎಲ್ಲರಿಗೂ ಗೊತ್ತುಂಡ ಇದ್ದ ನನಗೆ ಗೊತ್ತಿದ್ದೆ ನ್ಯಾಯ ಬಂದಾಗ ಮಲ್ಪ ಮಾತೆಲ್ಲ ಕೇವಲ ಸರಿಯಾದ ಇಲ್ಲ ನಿದ್ರೆ ಗೊತ್ತಿದ್ದೆ ಒಂಜಿ ದಿನ ನಿದ್ರೆ ಮಲ್ಪದ ಹೇಗೆ ಏತೋ ಉಂಟು ಪ್ರತಿ ಇಲ್ಲ ನಾಗದೇವರ ಒಗ್ಗುದು ಈ ಕ್ಷೇತ್ರ ನಿರ್ಮಾಣ ಮಾಡ್ತಾರೆ ಸೂತ್ರ ಮಂತ್ರ ಇರಲ್ಲ ಈ ಕ್ಷೇತ್ರದ ನಾಗದೇವರು ಹಚ್ಚಾದ್ರೆ ನಾವು ಮಾತೆಲ್ಲ ಇನ್ನಿ ಈ ಕ್ಷೇತ್ರದ ಉಮಾಮೇಶ್ವರ ಕ್ಷೇತ್ರ ಒಟ್ಟು ಸೇರಿ ಇನಿ 14 ವರ್ಷದ ಪಕ್ಕ ಪುನರ್ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವ ನಾವು ಮಾತೆಲ್ಲ ಸೇರೋದಿಲ್ಲ ಅಂಚಾದ ಮಾತ ಭಕ್ತರೆಲ್ಲ ಈ ಕ್ಷೇತ್ರದ ಪದಾಧಿಕಾರಿಗಳೆಲ್ಲ ದೇವಸತ್ ನೇತ ಪುನರ್ಪ್ರತಿಷ್ಠಾ ಬ್ರಹ್ಮಕಲಶದ ಸಮಿತಿ ಮಾತ ಅಧ್ಯಕ್ಷರೆಲ್ಲ ಮಾತ ಕಮಿಟಿ ಪ್ರಾರ್ಥನೆ ದಯಪನ್ನಾಗ ಒಂದು ಕ್ಷೇತ್ರ ಪೂರ್ವ ಕಾಲೋಡು ಕೃಷಿ ಮುನಿಗಳು ಯಾಗ ಯಜ್ಞಾದಿ ತಪಸ್ಸು ಮಾತ್ರ ತಪೋ ಭೂಮಿ ಈ ಭೂಮಿ ನಿರ್ಮಾಣ ಆಗ್ತದೆ ಅಪ್ಪ ಅಂಚಾದ್ರೆ ನಾವು ಮಾತೆಲ್ಲ ಈ ಕ್ಷೇತ್ರ ಗೊತ್ತಾಪ ಕೈ ಮುಟ್ಟಿದಾಗ ನಮ್ಮ ಹಿರಿಯ ಪೂರ್ವ ಕಾಲ ವಾರೀತಿ ಈ ಭೂಮಿ ಇತ್ತರ ಈಗಲೇ ಗೊತ್ತಿತ್ತು ಅಕಲ ನೆಲೊಂದು ಮನಸ್ಸು ಈ ಕ್ಷೇತ್ರ ಎಡಲಿ ನಡಪಡಿಕೊಂಡು ಮಾತೆಲ್ಲ ಪ್ರಾರ್ಥನೆ ಮತ್ತೆ ಈಗ ಮಾತೆಲ್ಲ ಪೂರ್ಣ ಸಹಕಾರ ಮಲ್ಪಳೆ ಮಾಡ್ತಾರೆ ಈಗ ಪ್ರಾರ್ಥನೆ ಮತ್ತೆ ಯಾರು ಹಿಂದೆ ಪಾತ್ರೆ ಹೋಗ್ತಿದ್ದೆ ಪಾತ್ರೆ ಕೊಂಡು ಬಾರಿ ಗಂಟೆ ಹೋಗಿ ಗಂಟೆ ನೀರಿಗೆ ಮುಗಿವೆ ನಮ್ಮ ಅಪ್ಪ ನಮ್ಮನ್ನು ಮಾತೆಲ್ಲ ಕಾಪಾಡೋದು ಪ್ರಾರ್ಥನೆ ಮತ್ತೆ ಜನರ ಪಾತ್ರೆ ಮುಗಿವೆ. ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರು ಎಲ್ಲ ಸುರೇಶ್ ಭಟ್ ನಗರ ಈ ಒಂದು ಆಮಂತ್ರಣ ಪತ್ರ ಬಿಡುಗಡೆ ಕಾರ್ಯಕ್ರಮದ ಬಗ್ಗೆ ಎರಡು ಪಾತ್ರ ಪಡೆದು ತುಂಬಾಗಿ ಈ ಬ್ರಹ್ಮಕಲಶೋತ್ಸವದ ಪ್ರಚಾರ ಅಗಲಿಕೆ ಪೂರ್ವ ವ್ಯವಸ್ಥೆದ ಬಗ್ಗೆ ಎರಡು ಪಾತ್ರ ಪಡೋದು ಎಂಬುದು ಈ ಜಾಗದ ಆರೋಗ್ಯ ಉಮಾಮೇಶ್ವರಿಗೆ ನಟಬರಲು ದಿನ ಕ್ಷೇತ್ರದ ಆಡಳಿತ ಮುಖ್ಯಸ್ಥರು ಅಧ್ಯಕ್ಷರು ಬ್ರಹ್ಮಕಲಶದ ಅಧ್ಯಕ್ಷರು ಮತ್ತು ಕೂಡ ವ್ಯವಸ್ಥಾಪಕ ಸಂಸ್ಥೆ ಸದಸ್ಯರೆಲ್ಲ ಸೇರಿ ನೆಚ್ಚಿನ ಮತ್ತು ಉಮಾಮೇಶ್ವರನ ಸೇವೆ ಮಾಡ್ತಾರೆ ಜಾಹೀರಾತು ನೆಚ್ಚಿನ ಏಕಲ್ಲ ಊರ ಮಾನ್ಯರೆಲ್ಲ ಮಹಿಳೆಯರಿಗೆಲ್ಲ ಈ ವಿಷಯ ಬಂದ ನಮ್ಮ ಊರದ ಅಪ್ಪ ಉಮಾಮೇಶ್ವರನ ಬ್ರಹ್ಮಕಲಶದ ಒಂದು ಸಂದರ್ಭ ಐಕೆ ಇಲ್ಲಿ ಆಮಂತ್ರಣ ಪತ್ರಿಕೆ ಬಿಡುಗಡೆ ದಿನಾದಿ ಸುಸಂದರ್ಭಗಳು
ಇನಿ ಆಮಂತ್ರ ಬಿಡುಗಡೆ ಬಕ್ಕ ನಂಗೆ ಐದು ಎಂಚ ನಮ್ಮ ಜನಗಳಿಗೆ ಮುಟ್ಟವರು ಬಕ್ಕ ಐದು ಹೆಂಚಿನ ಜವಾಬ್ದಾರಿಯನ್ನು ನಮ್ಮ ಸಮಿತಿ ಐದು ಓದುದು ಅಕ್ಕಲಕ್ಕನ ಏರಿಯಾನ ಉದಾರ ಉಂಟು ಕಾಲಿ ಉದಾರಿಗೆ ಹೆಂಚಿನ ವ್ಯವಸ್ಥೆಗೆ ಉದಾರ ಮಾಡಿದರೆ ಕೆಲವು ಕೆಲಸ ಮಾಡ್ತಾರೆ ಓದೋದು ಕೆಲಸ ಮಲ್ತಿನ ಇತ್ತಿನ ದೇವಸ್ಥಾನಗಳು ಅಭಿವೃದ್ಧಿ ಕೆಲಸ ಇತ್ತಿನ ನೀರು ಇನ್ನೇನು ಸಮಿತಿ ಮಾಡ್ತಿದ್ದೆ ಆಯ್ತು ಮುಂಚೆ ಬ್ರಹ್ಮಕಲಸ ಅಧ್ಯಕ್ಷ ಸತೀಶ್ ಕುಮಾರ್ ಜೊತೆ ಈ ಸತೀಶ್ ಕುಮಾರ್ ಉಲ್ಲೇಖ ಮಾಡಿದ್ದು ನಮ್ಮ ಪೂರ 6 ರೂಪಾಯಿ ಮಾಡಿದ್ದು ಅದರ ರಾಜಶೇಖರ್ ಉಲ್ಲೇಖ ನಮ್ಮ ಜವಾಬ್ದಾರಿ ನಮ್ಮ ಪೂರ ಮಾಡ್ತದೆ ನಮ್ಮ ಎಲ್ಲ ಯಾಪನಂತ ಉಮಾಮಹೇಶ್ವರಿ ಅಕ್ಕನ ಬ್ರಹ್ಮಕಲಸದ ಯಶಸ್ವಿ ಆದ ನಾಲ್ಕು ಊರುಗಳು ಭಾರಿ ಈ ಕಾರ್ಯಕ್ರಮ ಮಲ್ತಾ ಮಾಡಿದ್ದು ಅಂಚನೆ ಅಪ್ಪೆಗಳ ಅವು ಒಂದು ಧಾರ್ಮಿಕ ವಿಧಿ ವಿಧಾನ ಅವು ನಡತದ್ದು ಜನಕ್ಕೆ ಕೂಡ ಆಯ್ತು ಪ್ರಸಾದ ಮುಟ್ಟದು ಪೂರ ಬರಲ್ಲ ಅಂತ ಮಾತ್ರ ಅಪ್ಪನ ಆಶೀರ್ವಾದ ಅವು ತಿಕ್ಕಿನ ಲೆಕ್ಕ ನಮ್ಮ ಮಕ್ಕಳಿನ ಕೆಲಸಗಳು ಒಂದಿನ ಪರಿಶುದ್ಧತೆ ಒಂದು ಧಾರ್ಮಿಕ ವಿಚಾರ ಒಕ್ಕ ಓಲ್ಲ ತೊಂದರೆ ಒಂದು ಎಟ್ಟೆ ನಮ್ಮ ಆತ್ಮಶಕ್ತಿಗೆ ನಮ್ಮ ಆತ್ಮಗೆ ಒಂದು ಯಶಸ್ಸು ಕೊಡ್ಕೊಂಡ ರೀತಿ ನಮ್ಮ ಭಾರಿ ಪರಿಪೂರ್ಣವಾದ ಆಯ್ತು ತೊಡಗದು ಊರೆಲ್ಲ ಕೆಲಸ ಮಾಡ್ಬೋದು ಐದ್ರ ಬಗ್ಗೆ ನನ್ನ ಪೂರ ಹೆಚ್ಚಿನ ಜವಾಬ್ದಾರಿ ಉಂಟು ಐದು ಪೂರ ಅವರ ಮೀಟಿಂಗ್ ಎತ್ತಿದ್ದು ಬರ್ಕೊಂಡಾಗ ಇನ್ನಿದೆ ನಿಮ್ಗೆ ಇನ್ವಿಟೇಷನ್ ಕೊಡೋದು ಆಯ್ನ ಆಗ್ತದೆ ನಂಗೆ ಏತು ಜನ ಬರ್ತದೆ ಆತೆ ನಂಗೆ ನಮ್ಮ ಕಾರ್ಯಕ್ರಮ ಯಶಸ್ವಿ ಆಗ್ಬೋದು ದಯಮಾಡಿ ನಂಗೆ ಬನವಲಾಗತ್ತೆ ಅಪ್ಪ ಜನ ಹೆಚ್ಚೆ ಬರ್ತದೆ ಆತನ ಸತ್ಯಾನುಸಾರ ನಂಗೆ ಬನವಲ ಬರ್ಕೊಂಡು ಕಾರ್ಯಕ್ರಮ ಯಶಸ್ವಿ ಆಗ್ಬೋದು ಅಂತ ಅನ್ಕೊಂಡಾಗ ಊರೇ ಇಲ್ಲ ಇನ್ನು ಐಟು ಅಕ್ಕಲು ಮುಕ್ಕಲು ದೇವರು ಕೂಡ ಉಂಡ ಇಚ್ಛೆ ಮುಖ್ಯ ಆಯ್ತು ನಂಗೆ ಐಟು ನಂಗೆ ಅಪ್ಪನ ಸೇವೆ ಮಾಡ್ತದ ಅಪ್ಪನ ಅನ್ಕೊಂಡು ಬೇತೇನೆ ನಂಗೆ ಕೂಡ ಪ್ರಿಂಟ್ ಆಗ್ಬೋದು ಅಂಚೆ ಅನ್ಕೊಂಡಾಗ ಅಪ್ಪನ ಆಶೀರ್ವಾದ ಬೇತೇನೆ ತಿಳ್ಕೊಂಡು ಅಂಚೆ ಅನ್ಕೊಂಡ ಪೂರ ಒಟ್ಟಿಗೆ ಸೇರಿ ಕೆಲಸ ಮಾಡ್ಬೇಕು ಐಟು ನಂಗೆ ಊಲ ರಾಜಕೀಯವಾದ ಊಲ ಐತಿ ನಂಗೆ ನಮ್ಮ ಧರ್ಮ ಮುಖ್ಯ ನಮ್ಮ ಹಿಂದೂ ಸಮಾಜದ ಒಂದು ದೇವಸ್ಥಾನಕ್ಕೆ ನಮ್ಮ ಊರೆಲ್ಲ ಐಟು ಆಯಲ್ಲಿ ಎಮ್ಮೆಲ್ಲಿ ಅಂತ ಕಾಲ ಮುಂದೆ ಅಪ್ಪನ ಜೋಕ ಲೆಕ್ಕ ಊರೆಲ್ಲ ಬೆಂದಿದ್ದು ನಮ್ಮ ಈ ಕಾರ್ಯಕ್ರಮ ಯಶಸ್ವಿ ಮಾಡ್ಬೇಕು ಅಪ್ಪನ ಆಶೀರ್ವಾದ ನಮ್ಮ ಜೊತೆ ಬಂದು ನಂಗೆ ಇವು ಜವಾಬ್ದಾರಿ ಉಂಟು ಐದ್ರ ಬಗ್ಗೆ ನಮ್ಮ ಚರ್ಚೆ ಮಾಡ್ಬೇಕು ಚರ್ಚೆ ಮಾಡ್ತಿದ್ದು ಏರಿಯಾಗೆ ಹೆಚ್ಚಿನ ಕೆಲಸ ಆಗೋದು ಆ ಕೆಲಸದ ಜವಾಬ್ದಾರಿ ಮಾತ್ರ ಇರ್ತದೆ ಕೂಡ ವಿಚಾರಕ್ಕೆಲ್ಲ ಆಯ್ತು ಕೆಲಸ ಮಾಡ್ಕೊಡು ಅಂಚೆ ಅನ್ಕೊಂಡಾಗ ಊರೇಳಲ್ಲ ಏನಂದು ಕೊಂಚ ಜವಾಬ್ದಾರಿ ಕೊಡ್ತೇವೆ ಆಮೇಲೆ ಎನ್ನ ಮಗನ ಮದ್ಮೇಲೆ ಅವೇ ಟೈಮ್ ಉಂಟು ಅಂಚೆ ಅನ್ಕೊಂಡಾಗ ಆಯ್ನ ಏನು ಟೈಮ್ ಬಂದಾಗ ಎಂಕಿಲ ಎಂಟೇ ಸಂದರ್ಭ ಟೈಮ್ ಬಂದಾಗ ಅಪ್ಪನ ಸೇವೆ ಮಾಡ್ಕೊಂಡಾಗ ಆಯ್ತು ಆಶೀರ್ವಾದ ನನ್ನ ಮಗನ ಮದ್ಮೇಲೆ ತಿಳ್ಕೊಂಡು ನೋಡ್ಕೊಂಡು ನಾವಜಿ ಆ ಕಲಾಕಾರನ ದೃಢ ಸಂಕಲ್ಪನ ಏನು ನಿಜವಾಗ್ಲ ಎನ್ನ ಏತ್ ಬಿಸಿ ಇತ್ತಲ್ಲ ಎನ್ನ ಕೆಲಸಾಗಿ ಮತ್ತೆ ಕೆಲಸಾಗಿ ಏನು ಪರಿಪೂರ್ಣ ಉಲ್ಲೇಖ ಕೊನೊಂದು ಏನಾದ್ರು ಪಾತ್ರ ಶ್ರೀಯುತ ಬ್ರಹ್ಮಕಲಸೋತ್ಸವದ ಗೌರವ ಸಮಿತಿ ವಿಭಾಗದ ಕಾರ್ಮಿಕ ಮುಖಂಡರಾದ ಅಸಂಘದ ಕೇತೇಶ್ವರನ ಇವತ್ತು ಮಾತಾಡ್ತಾರೆ ಇಂಥ ಒಂಜಿ ಫೆಬ್ರವರಿ ಒಂಜಿ ಆದಿ ಮೂಟ ನಡಪಂಚಿನ ಈ ಕಾರ್ಯಕ್ರಮಡು ಬಾರಿ ಕೊರಲೋಡು ಬಾರಿ ಯಶಸ್ವಿ ಆದ ನಡ್ಕೊಂಡ ಬ್ರಹ್ಮಕಲಸ ಎಂಚೆಲ್ಲ ನಡಪು ಓಲ ನಡಪು ಆಂಡ ಅವು ಒಂಜಿ ವ್ಯವಸ್ಥಿತ ರೀತಿಡೆ ಐತೊಟ್ಟಿಗೆ ಭದ್ರಕಾಳಿನ ಪ್ರತಿಷ್ಠೆ ಇದು ಮಾತ ಅಚ್ಚುಕಟ್ಟಾದ ಇಂಚಿನ ಒಂದು ಸಮಿತಿ ಮೂಲಕ ಒಂದು ಅಚ್ಚುಕಟ್ಟಾದ ಎಡೆ ರೀತಿ ನಡ್ಕೊಡೋದು ಮಾಡ್ಕೊಳ ಇವು ಪೂರ್ವ ಸಿದ್ಧತೆ ಮಾಡ್ತೋದು ಇನಿ ಆಮಂತ್ರಣ ಪತ್ರ ಬಿಡುಗಡೆ ಮಾಡ್ತದ ನನ್ನ ನಿರಂತರ ಬೇರೆ ಬೇರೆ ಸಮಿತಿದ ಆ ಮೀಟಿಂಗ್ ಮಾಡ್ತೊಂದು ಅಂಚನೆ ಆರ್ಥಿಕ ಕಲೆಕ್ಷನ್ ಮಾಡ್ತೊಂದು ಈ ಒಂಜಿ ಎಡ್ಡೆ ರೀತಿ ತುಂಬು ಓಣ ನಡೆದಿಗೆ ಇಂಚೆ ಒಂದು ವ್ಯವಸ್ಥಿತ ರೀತಿ ನಡೆದಿಗೆ ಅಂದ್ಕೊಂಡ ಆ ಎಕ್ಕಲಿಗೆ ಆ ದೇವಿಗೆ ಪಾತ್ರರಾದ ನಾವು ಮಾತ್ರ ಒಟ್ಟು ಸೇರಿ ಮಾಡ್ಕೊಂಡು ದೇವರ ಪ್ರಾರ್ಥನೆ ಅಂತಂದು ಕೇಂದ್ರ ಪಾತ್ರ ನಮ್ಮ ಈ ಸಮಿತಿಯ ಗೌರವ ಸಮಿತಿ ಅವೇಲೆಕಲ್ಲಿ ವಸ್ತುಗಳ ಬ್ರಹ್ಮಕಲಸೋತ್ಸವದ ನಾಯಕತ್ವಹಿಸಿದ್ದು ಯಶಸ್ವಿ ಬ್ರಹ್ಮಕಲಸೋತ್ಸವ ಚಿತ್ರಣ ಶಕ್ತಿ ತಲಪಾಡಿ ಬಿಟ್ಟು ರಟ್ಟಬಾರ ಅಪ್ಪ ಉಮಾಮಹೇಶ್ವರಿ ಘಟ್ಟ ಬರೋದು ನಾಲ್ವರುಡ್ಲ ಬ್ರಹ್ಮಕಲಶ ಪುನರುತ್ಥಾನ ಜೀರ್ಣೋದ್ಧಾರ ಕೆಲಸ ಮಂತ್ರ ಮಾತ ನಾಯಕಿಯೆಲ್ಲ ಉಳ್ಳೇರಿ ಪ್ರಮುಖ ಜವಾಬ್ದಾರಿ ನಿಭಾಯಿಸಿದಂಚಿನ ಮಾತ ಕಾರ್ಯಕರ್ತೆಯರ್ಲೆಲ್ಲ ನಮ್ಮೊಟ್ಟಿಗೆ ಉಳ್ಳೇರಿ ಕಾರ್ಯಕ್ರಮ ಯಶಸ್ವಿ ಮಾಡ್ಕೊಂಡು ಬಹಳ ಕಷ್ಟ ಆಗ್ತದೆ ಅಂಡ ಭಾರಿ ವ್ಯವಸ್ಥಿತದ ಆಯ್ನಂಚಿನ ಒಂದು ರೂಪುರೇಷೆನೆ ನಮ್ಮ ಅಧ್ಯಕ್ಷರನಕಲ್ ಮಾತ ಅಧ್ಯಕ್ಷರನಕಲ್ಲ ಕೊರಡು ಕಾರ್ಯಾಧ್ಯಕ್ಷರೆಲ್ಲ ಇಟ್ಟೆ ಆ ಬಗ್ಗೆ ಜ್ಞಾನ ಇತ್ತು ನಾನು ಒಂಜಿ ಭಾರಿ ಕೊಡ್ಲುದ ಸಮಿತಿ ನಮ್ಮಲ್ತಿದ್ದಾರೆ ಒಂಜಿ
ಬಾರಿ ಒಂಜಿ ಪೊರ್ಲದ ಬೌಂಡ್ರಿಂಗ್ ಕೊಡ್ತು ಆ ಪ್ರಕಾರ ವ್ಯವಸ್ಥೆ ಆಗ್ಲೇಕ ಪೊರ್ಲದ ಒಂಜಿ ಬ್ಲೂ ಪ್ರಿಂಟ್ ರೆಡಿ ಮಂತದ ಕಾರ್ಯಕ್ರಮ ಪ್ರಾರಂಭ ಮಾಡ್ತದ ಖಂಡಿತವಾದ ಯಶಸ್ವಿ ಆಗ್ಬೋದು. ಯಾಕಂದ್ರೆ ಮೂಲಿತ್ತಿನ ಮಾತೆಲ್ಲ ಈ ಕ್ಷೇತ್ರವು ಸಂಬಂಧಪಟ್ಟನಾಗಲ್ಲ ನಿರಂತರ ಕೆಲಸ ಮತ್ತದ ಜವಾಬ್ದಾರಿ ನಿಭಾಯಿಸಿದ ಕಾರ್ಯ ಜವಾಬ್ದಾರಿ ನಿಭಾಯಿಸಿನಾಗಲ್ಲ ಆ ದೃಷ್ಟಿಯಲ್ಲಿ ನಮ್ಮ ಮಾತೆಲ್ಲ ಈ ಎಟ್ಟೆ ಕೆಲಸದ ಭಾಗ್ಯಾಪಣ ನಮ್ಮ ಭಾಗ್ಯ ಅಂದೇನುವ ಈ ಒಂದು ಎಟ್ಟೆ ದಂಡದೊಟ್ಟಿಗೆ ಸೇರುಂಡು ನಮ್ಮ ಒಂಜಾತ್ ಕೆಲಸ ಕಾರ್ಯ ನಾವು ಮಂಟರುಂಡ ಅವತ್ತಂದೆ ಆಮಂತ್ರಣ ಪತ್ರಿಕೆ ಬಿಡುಗಡೆ ಆಗ್ತದೆ. ಎನ್ನ ವಿನಂತಿಲಾದ ಪಂಡ ಆಮಂತ್ರಣ ಪತ್ರ ಬಾರಿ ಪೊರ್ಲುಡು ಮನ ರೀಚ್ ಆಗೋಡು ಪ್ರತಿ ಇಲ್ಲಲ್ಲ ಬಾರಿ ಗೌರವಡು ಆಮಂತ್ರಣ ಪತ್ರಿಕೆ ಕೊಡ್ದು ಅವ್ರು 2 ನಿಮಿಷ ಹೊಂದುದು ಕ್ಷೇತ್ರದ ಬಗ್ಗೆ ಪಂಡದ ಆಮಂತ್ರಣ ಕೊಟ್ಟ ಖಂಡಿತ ಜನ ಬರ್ತೇವೆ. ನಮ್ಮ ಮಂಡ್ಯ ಕೊಡು ಆಮಂತ್ರಣ ಕೊಟ್ಟು ಜನ ಬರ್ತಂಡ ಸುರೇಶನ್ನ ಪಣಲೆಕ್ಕ ಪಣವುಗಳ ಕೊರತೆ ಆಪುಜಿ ಖಂಡಿತ ಆವಂದು ನಮ್ಮ ಪೂರ ಧಾರ್ಮಿಕ ಕ್ಷೇತ್ರ ದುಡ್ಡು ಕೊರತೆ ಆಪುಜಿ ಶುರುನಂಗೆ ಬಂಗಾಂಡಲ್ಲ ಕೊನೆಯ ಲೆಕ್ಕ ಅನ್ನಗ ನಮ್ಮ ಒಂಜಾರು ದುಡ್ಡು ಉಳಿದುಕೊಂಡು ಅವು ಈ ಜಾಗೆಗೆ ಹಾಕೊಂಡು ದಯಪಂಡ ಅಪ್ಪನ ಕ್ಷೇತ್ರ ಅಂಜಾರು ಪಣಗ ಮಾತೆಲ್ಲ ವ್ಯವಸ್ಥಿತವಾದ ಕೆಲಸ ಮಾಡ್ಬೇಕ ಬಾರಿ ಪೊರ್ಲುದ ಚೌಕಟ್ಟು ಕೊಡ್ತೀರಿ ನಾನು ಐದು ಒಪ್ಪನ ಸಾಧೀನ ವ್ಯವಸ್ಥೆ ಮತ್ತು ತೋಜಿಯವರ ಖಂಡಿತ ಈ ಕಾರ್ಯಕ್ರಮ ಯಶಸ್ವಿ ಆಪರೇಟರ್ 2 ಪಾತ್ರ ಹಚ್ಚಿ ಮಾತೆಲ್ಲ ಕೆಲಸ ಮಾಡ್ಬೇಕ ಮಾತೆಲ್ಲ ಅಪ್ಪ ಶಕ್ತಿ ಕೊರಡ ಪಂಡದು ಎಲ್ಲ 2 ಪಾತ್ರ ದೇವಸ್ಥಾನದ ಬ್ರಹ್ಮೋತ್ಸವ ನಿತ್ಯದ ಅಧ್ಯಕ್ಷರಾದ ಸನ್ಮಾನ್ಯ ಸತೀಶ್ ಕುಮಾರ ಇದರಲ್ಲಿ ಬ್ರಹ್ಮೋತ್ಸವದ ಆದ ಜವಾಬ್ದಾರಿ ಮುಖಾಂತರ ನಮ್ಮ ಪೂರ ಸೇರಿಗಳಿಗೆ ಇದರಲ್ಲಿ ಬ್ರಹ್ಮೋತ್ಸವ ನಮ್ಮ ನೆಟ್ಟಿಗೆ 6 ಗಂಟೆ ಮಸ್ತ್ ಬೀಜ ಆಗಲ್ಲ ಜನವಂತಿಲ್ಲ ದೇವಸ್ಥಾನ ಫುಲ್ ಟೈಮ್ ಕೊಟ್ಟರು ತುಂಬ ಆರ್ಥಿಕ ಬಲವಾಡಲ್ಲ ಸಸ್ಯಲ್ಲಿ ಅಂತ ಹೇಳಿದಾಗ ಆತ ಅಲ್ಲಿ ಮುತಾಲಿಕ ನಮ್ಮ ಇಲ್ಲಿ ಬ್ರಹ್ಮೋತ್ಸವ ಸದಸ್ಯರು 6 ಗಂಟೆ ಬರ್ತಾರೆ ಸುರುಕಾದ ಈ ಒಂದು ಕಳೆದ 14 ವರ್ಷ ತುಂಬು ಸ್ವಲ್ಪ ದೇವರ ಪ್ರತಿಷ್ಠಾಪನೆ ಆಗಿನ ಸಂದರ್ಭ ಕೆಲಸ ಮಾಡ್ತಾರೆ ಪಕ್ಕ 5 ಪಕ್ಕ ಈ ಒಂದು ಆಮಂತ್ರಣ ಪತ್ರಿಕೆಯನ್ನು ತಯಾರು ಮಾಡ್ತಾರೆ. ವಿಶೇಷವಾದ ಶೇಖರಣೆ ಬಗ್ಗೆ ಈಶ್ವರನ್ನೇ ವಿಶೇಷವಾದ ಗೋಪಿಯನ್ನೇ ಮನುಷ್ಯರ ಬೇಜಾರಾದ ರೀತಿ ಇದೆ ಮಾತೆಲ್ಲ ಈ ಸಮಿತಿ ಉಕ್ಕುಲೆಕ್ಕ ಮಾತಾ ಸುರೇಶನ ಮನೆಗೆ ಮಾತಾ ಪಾರ್ಟಿಲ ಮಾತಾ ಜಾತಿಲ ಮಾತಾ ಜನಕುಲ್ಲ ನಮ್ಮ ಬ್ರಹ್ಮಕಲಶೋತ್ಸವವಾಗಿ ಉಮಾಮಹೇಶ್ವರ ದೇವಸ್ಥಾನದ ಏರ್ಪುರ ಕೂಡ ಪೂರ ಜೋಡಿಸಾದ ಇಂಚಿನ ಕೊಲ್ಲದ ಆಮಂತ್ರಣ ಪತ್ರ ಮಲ್ತನೆಗೆ ಶುರುಕಾದನಿಗೆ ಪೂರ ಪೂರಕ ಅಭಿನಂದನೆ ಧನ್ಯವಾದ ಆಮಂತ್ರಣ ಪತ್ರಿಕೆ ಬಿಡುಗಡೆ ಆದಾಗ ಎದುರು ಕೂತುಂಟ ಅಲ್ಪ ಗೋಲಿಯಾರದ್ದು ಬರ್ತನ ಉಳ್ಳಾಲದ್ದು ಬರ್ತನ ತಲಪಾಡಿದ್ದು ಬರ್ತನ ಪ್ರತಿ ಊರದ ಜನಕ್ಕೂ ಕೈದೇರು ಕಂಡ ಈ ಉಮಾಮಹೇಶ್ವರಿ ದೇವಸ್ಥಾನದ ಪ್ರೀತಿ ಮಾತಾಡಲು ಉಂಟು ಅಂತ ಎತ್ತು ತೋಜ ಉಂಟು 5 ಕಾಲದಾದ ಮಂಡ ಕರೆನ 14 ವರ್ಷದ ಈಶ್ವರನ ನೀವು ಮಾತೆಲ್ಲ ಮಾತ ಜನಗಳ ಪ್ರೀತಿ ವಿಶ್ವಾಸಗಳನ್ನು ಕಲಿತದ ದೇವರನ್ನ ಪ್ರಸಾದ ವರ್ಮನ ಕೆಲಸ ಪ್ರೀತಿ ಮಂತ್ರನ ಕಾರಣ ಶೇಖರನ ಮಾತೆಲ್ಲ ಪ್ರೀತಿ ಇದೆ ನಂಗೆ ಮಲ್ಲ ಜವಾಬ್ದಾರಿ ನೀ ಆಮಂತ್ರಣ ಪತ್ರಿಕೆ ಬಿಡುಗಡೆ ಆಯ್ಕೆಟ್ಟಿಗೆ ಈ ಆಮಂತ್ರಣ ಪತ್ರಿಕೆ ಇಲ್ಲಿಲ್ಲ ನಂಚಿನ ಇಲ್ಲಿಲ್ಲ ಎಂತವ್ ನಂಚಿನ ಕೆಲಸ ಮಲ್ಕೊಡು ನಮಲ ಪೂರೆಲ್ಲ ನಮ್ಮ ಕೆಲಸದೊಟ್ಟಿಗೆ ಈ ಕೆಲಸ ಎಲ್ಲ ನಮಲ ಮಲ್ಕೊಡೋದು ಯಾರು ವಿನಂತಿ ಮಲ್ಕೊಂಡು ಯಾಕಂದ್ರೆ ಈ ಒಂದು ಆಮಂತ್ರಣ ಪತ್ರಿಕೆಯನ್ನು ಭಾರಿ ಗೌರವಪೂರ್ವಕವಾದ ಇಲ್ಲಿಲ್ಲ ಎತ್ತದು ಆಗ್ಲೆಲ್ಲ ಎತ್ತದು ಬರ್ಪಲೆಕ್ಕ ಮಲ್ತದೆ ಸ್ವಲ್ಪ ಬರ್ತಿಬೇಕು ಆಗ್ಲಿ ಭಾರಿ ಕೊಂಡ್ರು ಉಪಚಾರ ಮಲ್ತದೆ ಆಗ್ಲಿ ವಾಪಸ್ ಕಡಪುಣ್ಣ ಕೆಲಸ ಮುಟ್ಟಲ್ಲ ನಂಗೆ ಮಲ್ಲ ಜವಾಬ್ದಾರಿ ಇದೆ ಯಾಕಂದ್ರೆ ಖಾಲಿ ಕೊರದು ಲೆತ್ತಿ ಪೆಟ್ಟಿಗೆ ಆಯ್ತು ಅಕ್ಲಿ ಬಂದಾಗ ಆಗ್ಲಿ ಅದೇ ಪ್ರೀತಿ ತೋಡು ಆಗ್ಲಿಗೆ ಅದೇ ಪ್ರೀತಿ ಪ್ರಸಾದ ಕೊರಡು ಅದೇ ಪ್ರೀತಿ ವಾಪಸ್ ಹೋಗ್ಲಾಗ ಆಗ್ಲಿ ನಮ್ಮ ತೋಡು ನೆಲೆ ನಮ್ಮ ಮಾತೆಲ್ಲ ಕೆಲಸ ಮಾಡ್ತಾರೆ ಮಸ್ತ್ ಅನುಭವ ಇತ್ತು ಆಗ್ಲಿ ಹೆಚ್ಚಿನಾಂಶ ಉಳ್ಳಾರದ ಬಾಗಡೆ ಈ ಬಾಗಡೆ ಬ್ರಹ್ಮಕಲಶೋತ್ಸವ ಧಾರ್ಮಿಕ ಕೆಲಸ ಮಂತ್ರ ಕುಂದನ ಎದುರು ಕುಂದನಲ್ಲ ಮೂರು ಕುಂದನ ಪೂರ ಅನುಭವ ಇರಲಿ ಮಾತೆಗಳ ನೇತ ಬಗ್ಗೆ ಭಾರಿ ಗೊತ್ತುಂಟು ಅಂಚಾದೆ ನಂಗೆ ಮಸ್ತ್ ಕಷ್ಟ ಅವನು ಊರೆಲ್ಲ ಒಟ್ಟಾದ ಒಂಜಾದ ಕೆಲಸ ಮಾಡ್ಬೇಕ ನಮ್ಮ ಕೆಲಸ ಮಲ್ಪಗ ವಿಶೇಷ ಆದ ಉಪ್ಪಳ ಒಂಜೆ ಕೆಲಸದಾದ ಗಣೇಶ್ ಗಣೇಶ್ ಸಮಯ ಕೊಡ್ಪ ನನಗೆ ಸಮಯ ಕೊಡ್ದಾಗ ಪೂರ ಹಾಕೋದು ಸಮಯ ಕೊಡ್ತಿದ್ದ ಮಾತ್ರ ಹೋಗ್ಲ ಹಾಕುದು ಮುಖ್ಯವಾದ ಕೊರಡ ಹೆಚ್ಚಿನ ಸಮಯ ಜಮಂತಿ ವಿನಂತಿ ನಿಕ್ಲ ಮಲ್ಪನು ನಮ್ಮ ಮಾತೆಲ್ಲ ನಮ್ಮ ಹತ್ರ ಆಪ್ನಂಚಿನ ಮುಖ್ಯವಾದ ಸಮಯನ ನಮ್ಮ ವೈಯಕ್ತಿಕ ಸಮಯ ಮಾತೆಲ್ಲ ಸ್ವಲ್ಪ ಪ್ರಯತ್ನ ಮಲ್ಪಗ ಮಾತೆಲ್ಲ ಒಟ್ಟು ಕೆಲಸ ಮಲ್ಪಗ ಈ ಬ್ರಹ್ಮಕಲಶೋತ್ಸವ ಕಾಪಿಕಾಡ್ದ ಉಮಾಮಹೇಶ್ವರಿ ದೇವಸ್ಥಾನದ ಬ್ರಹ್ಮಕಲಶೋತ್ಸವ ಅತ್ಯಂತ ಎಡ್ಡೆಡ್ ಆಗ್ತದೆ ಬಾರಿ ಕೊಲ್ಲುಡು ಆಗ್ತದೆ ಮಾತೆರೆಗಳ ಸಮಾಧಾನ ಆಗ್ತದೆ ದೇವರನ್ನ ಅನುಗ್ರಹ ಪ್ರೀತಿ ನಮ್ಮ ಮಾತೆರೆಗಳ ಆಶೀರ್ವಾದ ತಿಕ್ಕದ ರೀತಿಯಲ್ಲಿ ನಮ್ಮ ಮಾತೆರೆಲ್ಲ ಕೆಲಸ ಮಲ್ಪಗ
ಬರ್ತನಾಗ್ಲೆ ಪೂರ ಸಂತೃಪ್ತಿ ಆಪನ ರೀತಿಯಲ್ಲಿ ನಮ್ಮ ಮಾತೆಲ್ಲ ಕೆಲಸ ಮಾಡ್ಬೇಕ ಹೆಚ್ಚು ಮಲ್ಲ ಸಂಖ್ಯೆಯ ಜನ ಬರ್ತನಲ್ಲ ಕೆಲಸ ಮಾಡ್ಬೇಕ ಮತ್ತು ಮಲ್ಲ ಸಂಖ್ಯೆಯ ಜನ ಬರ್ತಿರಕನೇ ತಿಂತ ಕಾಸಲ ಬರ್ತು ನಮ್ಮ ಸ್ವಾಭಾವಿಕವಾದ ಕಾಸಲ ಒಂದು ನಿರೀಕ್ಷೆ ಯಾಕಂದ್ರೆ ಅಭಿವೃದ್ಧಿ ಆಡೋದ್ರಲ್ಲ ಕಾಸದ ಅವಶ್ಯಕತೆ ಉಂಟು ಆ ಕಾಸದ ದೇವರ ಅನುಗ್ರಹ ಬರ್ತಿರ್ದಂಗ ಸ್ವಯಂ ಪ್ರೇರಣೆ ಪೂರೆಲ್ಲ ಎಂಕುಲೆ ಈ ರೀತಿ ಕಾಸು ಬರ್ಬ ಅಂತ ನೇಟ್ ಮಾತೆಲ್ಲ ಬರ್ಬೇಕು ಆ ರೀತಿ ನಮ್ಮ ಮಾತೆಲ್ಲ ಪ್ರೀತಿ ವಿಶ್ವಾಸದ ಸ್ವಾಗತ ಮಾಡ್ಬೇಕ ಕೆಲಸ ಮಾಡ್ಬೇಕ ಬಾರಿ ಕೊರಡು ಎಲ್ಲಿದಿನ ಕೆಲಸ ಕಾರ್ಯಗಳನ್ನು ಬಾರಿ ಕೊರಡು ಮಾಡ್ತಾರೆ ನಮ್ಗೆ ಮಾತೆಲ್ಲ ದೇವರ ಉಮಾಮಹೇಶ್ವರಿ ದೇವರ ಶಕ್ತಿ ಕೊರಡು ಈ ಸಂದರ್ಭ ಬಂದು ಇನ್ನೇನು ಬಗ್ಗೆ ಮಾತೆಲ್ಲ ಫೋನಾಗ ಬ್ಯಾಗ್ ಉಮಾಮಹೇಶ್ವರಿ ದೇವಸ್ಥಾನದ ಈ ಇನ್ವಿಟೇಷನ್ ಪೂರನ್ನೆಲ್ಲ ಕೈ ಉಪ್ಪಾಡು ಊರನ್ನೆಲ್ಲ ಕಾರು ಉಪ್ಪಾಡಿ ಪೂರೆಲ್ಲ ಕಾರು ಉಂಡಿತ್ತೆ ಊರನ್ನೆಲ್ಲ ಕಾರು ಉಪ್ಪಾಡಿ ಮಾತೆಲ್ಲ ತಿಕ್ಕನಾಗೆ ನಮ್ಮ ಇನ್ವಿಟೇಷನ್ ಬರ್ತಾನೆ ಕೆಲಸ ಮಾಡ್ತೀವಿ ಲೆಪ್ಪನ ಕೆಲಸ ಮಾಡ್ತೀವಿ ಅನ್ನೋ ಈ ಸಂದರ್ಭ ಬಂದು ಯಾನೇ ಬಂದಿದ್ದೆ ಈಶ್ವರನ್ನ ಇದಕ್ಕೆ ಸಂಬಂಧಪಟ್ಟದ್ದು ನಮ್ಮ ಮೀಟಿಂಗ್ಲೇನೆ ನನ್ನ ಬೇರೆ ಬೇರೆ ಸಂಘ ಸಂಸ್ಥೆಯಲ್ಲಿ ಮೀಟಿಂಗ್ ಮಾಡ್ಕೊಡು ಕುಟ್ಲಾಡ್ಲಕ್ಕೆ ಸಂಬಂಧಪಟ್ಟದ್ದು ಮೀಟಿಂಗ್ ಮಾಡ್ಕೊಡು ಹೊರೆಕಾಣಿಕೆ ಕುಟ್ಲಾದ ಭಾಗದ ಈ ವರ್ಕ್ ಮಾಡ್ಕೊಡು ಜಗನ್ನ ಜಗದೀಶ್ ಆಗರೆ ಬೇರೆ ಓ ಜಗನ್ನ ಮುಡಿಪುರ ಆ ಭಾಗಗಳೆಲ್ಲ ಮಾರಿ ಮಲ್ಲ ಪ್ರಮಾಣ ಹೊರೆಕಾಣಿಕೆ ಬರ್ತನಿಗೆ ಆ ಭಾಗಗಳಲ್ಲಿ ಮೀಟಿಂಗ್ ಮಾಡ್ಬೋದು ನಮ್ಮ ಖಾಲಿ ಉಳ್ಳಾಡ ದುರ್ಪನೆ ಮೀಟಿಂಗ್ ಆಗ್ತದೆ ಆಯ್ತಾ ಇದೇ ಇಲ್ಲ ತಲಪಾಡಿ ಭಾಗಗಳಲ್ಲಿ ಮೀಟಿಂಗ್ ಮಾಡ್ಬೋದು ಪೂರ 4 ಸುತ್ತಲ ಮೀಟಿಂಗ್ ಮಾಡ್ತದ ಮುಖಾಂತರ ಸಂಘ ಸಂಸ್ಥೆಯನ್ನು ಸೇರಿಸುವ ಮುಖಾಂತರ ಬಾರಿ ಮಲ್ಲ ಪ್ರಮಾಣದ ಹೊರೆಕಾಣಿಕೆದ ಒಂದು ಮೀಟಿಂಗ್ ಮಾತಾಡಿದಾಗ ನಮ್ಗೆ ಮಲ್ಲ ಸಂಖ್ಯೆ ಜನರ ಬೇರೆ ನಮ್ಗೆ ಹಿರಿಯಗೆ ಸಮಾಜ ಸಹಕಾರ ಬರ್ತದೆ ಆ ರೀತಿ ನಮ್ಮ ಮಾತೆಲ್ಲ ಒಟ್ಟಾದ ಕೆಲಸ ಮಾಡ್ಬೇಕು ದುಂಬದ ದಿನಕ್ಕೆ ನಮ್ಮ ಅನಾಥ ಪ್ರತಿ ಸಂದರ್ಭವನ್ನು ಒಟ್ಟು ಸೇರಿ ನಾಚಿನ ಕೆಲಸ ಮಾಡ್ಬೇಕು ಮಾತೆಲ್ಲ ಇರೋರ ಆತ್ಮೀಯವಾದಿ ಈ ಒಂದು ಪ್ರಮುಖ ನಮ್ಮ ಮಾತೆಲ್ಲ ಒಟ್ಟಾದ ಒಂದು ಮಲ್ಪುರ ದೇವರು ನಮ್ಗೆ ಶಕ್ತಿ ಕೊಡ್ತಾರೆ ಪ್ರಾರ್ಥನೆ ಮಾಡ್ತೇನೆ ಪ್ರಾರ್ಥನೆ ಜಯಂತಿ ಇರ್ತಾರೆ ಇದೇ ತಾಯಿ ಪುಣ್ಯ ದಿನಕ್ಕೆ ನಮ್ಮ ಆಮಂತ್ರಣ ಪತ್ರಿಕೆ ಬಿಡುಗಡಾಗ್ತದೆ ನಾನು ಈ ರೀತಿ ಮುಖ ನಮ್ಮ ಬ್ರಹ್ಮಕಲಶೋತ್ಸವ ಸಮಿತಿದಾಗನ್ನ ಒಂದು ಒಗ್ಗೂಡಿಗೆಟ್ಟು ನುಮ್ಮದ ದಿನದಾಡಿ ಯಾರ ಮಾತಾಡೋಡು ಎಂತ ನಮ್ಮ ಕೆಲಸ ಮಾಡ್ಕೊಡು ಐತ ಬಗ್ಗೆ ಪೂರ್ವಾವತಿನ ಸಭೆಲ್ಲ ಮಾಡ್ಕೊಡು ಒಕ್ಕ ಆ ಸಮಿತಿದ ಒಂದು ವಾಟ್ಸಪ್ ಗ್ರೂಪ್ ಮಾಡ್ತದೆ ನಮ್ಮೆಲ್ಲ ಐತೆ ಸೇರ್ಪಾದನೆಗಳು ಮಾರ್ಗದರ್ಶನ ಕೇಳೋದು ಕೊಡಿ ಅಂದರೆ ಪ್ರಚಾರ ಸಮಿತಿದ ಜಗದೀಶ್ ಆಚಾರ್ಯರಲ್ಲಿ ಇತರೆ ಕಾರ್ಯಪ್ರವರ್ತನ ಆತೆ ಆಯ್ತ ಬಗ್ಗೆ ಭಾರಿ ಖುಷಿ ಉಂಟು ಇನಿ ಆಯ್ತ ಬಗ್ಗೆ ಪ್ರಚಾರದ ಬಗ್ಗೆ ಕಾರ್ಯಪ್ರವರ್ತನೆ ಆತೆ ಮಾರು ಕೆಲಸ ಮಾಡ್ಬೋದು ಅವೇಲೆಲ್ಲ ಈ ಆಮಂತ್ರಣ ಪತ್ರಿಕೆ ಪಂಡೇರು ನಮ್ಮ ಅಧ್ಯಕ್ಷರ ಕಾರ್ಯಾಧ್ಯಕ್ಷರ ಮಾತ್ರ ಪಂಡೇರಿ ಈ ಪ್ರಿಂಟೆಡ್ ಎಂಗಳ ಪುದರಿತ ತೊಂದರೆ ಇತ್ತು ಅಪ್ಪೆಲ್ಲ ಸಾನ್ನಿಧ್ಯದ ಅಲ್ಲ ಆಗಲ ಎಂಗಳ ಪ್ರಿಂಟ್ ಅಲ್ಲ ಸೇವೆ ಮಾಡಿ ನೆಟ್ಟ ಪುದರಿತ ಮಲ್ಲೆ ನೆಟ್ಟದಾಗೈತೆ ನಮ್ಮ ಈ ಆಮಂತ್ರಣ ಪತ್ರಿಕೆ ಒಂದು ನಮ್ಮ ತೆಲುಪಾವಳಿ ಚಿಂತನೆ ಮಾತ್ರ ಅಂದ್ರೆ ಮಾತೆಲ್ಲ ಆ ಅಪ್ಪೆಲ್ಲ ಸೇವೆ ಮಾಡ್ತದೆ ಈ ಪುಣ್ಯ ಕಾರ್ಯನೇ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಪಡ್ಲೆಕ್ಕ ಓಲ ಅತಿಥಿಗೆ ಇಂಚಿನ ರೀತಿ ಶಿಸ್ತುಬದ್ಧ ರೀತಿ ಓಲ ಅತಿಥಿಯಂತೆ ಮಾಡ್ಕೊಳ್ಳೋ ರೀತಿಗಳ ಈ ಸಾನ್ನಿಧ್ಯ ಶಕ್ತಿ ಮೂಲ ದಿಕ್ಕಿಗೆ ಬೆಳೆದ ರೀತಿ ಅಪ್ಪೆ ಆಶೀರ್ವಾದ ಮಾತ್ರೆಗಳ ಮಾಡ್ಕೊಳ್ಳೋದು ಬರ್ತದೆ ಒಂದೇ ಮಾತಾಡಿ ವೇದಿಕೆ ಮಾತ್ರೆಗಳ ಧನ್ಯವಾದ ಅರ್ಪಣೆ ಮಾಡ್ಕೊಂಡು ಈ ಕಾರ್ಯಕ್ರಮವನ್ನು ಅಂತ ಪಟ್ಟಣದಿಂದ ಮಾತ್ರ ನಮ್ಮ ಭಕ್ತಾದಿಗಳ ಬ್ರಹ್ಮಕಲಶ ಸಮಿತಿ ತಜ್ಞಗಳ ನಮ್ಮ ಮಾಧ್ಯಮ ಮಿತ್ರರಿಗೆಲ್ಲ ಅಭಿನಂದನೆ ಧನ್ಯವಾದ ಸಲ್ಲಿಸುವಂತ ಕಾರ್ಯಕ್ರಮ